ಮಣಿಪುರದಲ್ಲಿ ನಡೆಯುತ್ತಿರುವ ಗಲಭೆಯನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಣಿಪುರದಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಲೋಕಸಭೆಯಲ್ಲಿ ವಿಪಕ್ಷಗಳು ಮಾತನಾಡದ ಪರಿಸ್ಥಿತಿಯನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಪ್ರಧಾನಿ ಮೋದಿಯವರು ಉಕ್ರೇನ್ ರಷ್ಯಾ ನಡುವಿನ ಯುದ್ಧವನ್ನು ತಡೆಯುವ ಶಕ್ತಿ ಹೊಂದಿದ್ದಾರೆ ಎಂದು ಹೇಳಲಾಗುತ್ತೆ. ಆದರೆ ನಮ್ಮದೇ ದೇಶದಲ್ಲಿ ನಡೆಯುತ್ತಿರುವ ಹತ್ಯೆ, ಅತ್ಯಾಚಾರ, ಗಲಭೆ ಬಗ್ಗೆ ನಿರ್ಲಕ್ಷ್ಯ ಯಾಕೆ ಎಂದು ಪ್ರಶ್ನಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಜೆ.ಆರ್. ಲೋಬೋ, ಮಣಿಪುರದಂತಹ ಸುಮಾರು 35 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸಣ್ಣ ರಾಜ್ಯದಲ್ಲಿನ ಗಲಭೆಯನ್ನು ಹತೋಟಿಗೆ ತರಲು ಅಲ್ಲಿನ ರಾಜ್ಯ ಅಥವಾ ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ. ಇದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತಂದಿದೆ ಎಂದು ಹೇಳಿದರು. ಇಂಥ ಅತ್ಯವಶ್ಯಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನು ಕೇಂದ್ರ ಸರ್ಕಾರ ಇವತ್ತು ವಿರೋಧ ಪಕ್ಷಗಳಿಗೆ ನಿರಾಕರಿಸಿದೆ. ಎಲ್ಲ ವಿರೋಧ ಪಕ್ಷಗಳು ಕೂಡ ಇದರ ಬಗ್ಗೆ ಪ್ರತಿಭಟನೆಯನ್ನು ಹೊರಗೆ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರು ಕೇವಲ 30 ಸೆಕೆಂಡ್ಗಳ ಕಾಲ ಇದಕ್ಕೆ ಉತ್ತರ ಕೊಟ್ಟು, ಮಣಿಪುರ ಈ ದೇಶದ ಒಂದು ಅವಿಭಾಜ್ಯ ಅಂಗ, ಈ ದೇಶದ 31 ರಾಜ್ಯಗಳಲ್ಲಿ ಅದು ಕೂಡ ಒಂದು ಅನ್ನುವಂಥ ವಿಚಾರವನ್ನೇ ಅವರು ಮರ್ತಂಗಿದೆ. ಮಣಿಪುರದ ವಿಚಾರ ಚರ್ಚೆಗೆ ಎತ್ತಿಕೊಂಡ್ರೆ ಪ್ರಧಾನಮಂತ್ರಿಯವರು ರಾಜಸ್ಥಾನ, ಛತ್ತೀಸ್ಗಢ, ಬಿಹಾರ, ಬೇರೆ ಬೇರೆ ರಾಜ್ಯಗಳ ಹೆಸರು ಹೇಳ್ತಾರೆ ಹೊರತು ಅದರ ಬಗ್ಗೆ ಅವ್ರದ್ದು ಪ್ರತಿಕ್ರಿಯೆ ಇಲ್ಲ. ಇಷ್ಟೊಂದು ಪುಟ್ಟ ರಾಜ್ಯ, 35-40 ಲಕ್ಷದೊಳಗೆ ಇರುವಂತಹ ಅಲ್ಲಿನ ಜನಸಂಖ್ಯೆ, ಹೆಚ್ಚಾಗಿ ಮೈನಾರಿಟಿ ಅಲ್ಪಸಂಖ್ಯಾತರು ಇರುವಂಥದ್ದು, ಮತ್ತೊಂದು ಒಂದು ದೊಡ್ಡ ಸಮಾಜ, ಅವರಿಗೆ ರಿಸರ್ವೇಶನ್ ಕೊಡುವ ವಿಚಾರದಲ್ಲಿ ಪ್ರಾರಂಭ ಆದಂತ ಬಹಳ ಹೆಚ್ಚಿದ್ರೆ ಒಂದು 35 ಲಕ್ಷ ಜನಸಂಖ್ಯೆಯಲ್ಲಿ ಇರಬಹುದು. ಇಷ್ಟೊಂದು ಪುಟ್ಟ ಗುಡ್ಡ ಕಾಡಿನ ರಾಜ್ಯದಲ್ಲಿ ಅಲ್ಲಿ ಜನಾಂಗೀಯ ಸಮುದಾಯದ ಮಧ್ಯೆ ನಡೆಯುವಂಥ ಗಲಭೆ ಎಂಬ ಒಂದು ಕಾರಣದಿಂದ ಆಗುವಂಥ ದುರಾಡಳಿತ, ದುಷ್ಟತನ, ಆ ಒಂದು ಮಾನವೀಯತೆ ರಹಿತ ಆ ಒಂದು ಘಟನೆಗಳು, ಇದನ್ನು ಹತೋಟಿಗೆ ತರಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸಂಪೂರ್ಣವಾಗಿ ನಿಷ್ಫಲ ಆಗಿದೆ. ಈ ದೇಶದ ರಾಜಕೀಯ ಒಕ್ಕೂಟ, ದ ಫೆಡರಲಿಸಮ್